ಇತ್ತೀಚೆಗೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಬಿ ಜನಾರ್ದನ್ ಪೂಜಾರಿಯವರು ಅಲ್ಪಸಂಖ್ಯಾತರ ಮನಸ್ಸಿಗೆ ನೋವಾಗುವಂಥ ಹೇಳಿಕೆಯನ್ನು ಕೊಟ್ಟು ನಮ್ಮ ಸಮುದಾಯವನ್ನು ಗೊಂದಲಕ್ಕೀಡು ಮಾಡಿದ್ದಾರೆ. ನಿರಂತರವಾಗಿ 16 ವರ್ಷಗಳಿಂದ ಪೂಜಾರಿಯನ್ನು ಬೆಂಬಲಿಸ್ತಾ ಬಂದಂತಹ ಈ ಸಮುದಾಯವನ್ನು ಏಕಾಏಕಿ ಕುದುರೆ ಸವಾರಿ ಮಾಡುವ ಮೂಲಕ ಈ ಸಮುದಾಯವನ್ನು ನಿರ್ಲಕ್ಷಿಸುವುದು ಮಾತ್ರ ಅಲ್ಲ, ಸಮುದಾಯಕ್ಕೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದರೆ, ಇಷ್ಟರವರೆಗೆ ತಾವು ಬೆಂಬಲಿಸಿದಂತಹ ಪೂಜಾರಿ ನಾನಲ್ಲ, ಇದಕ್ಕೆ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತ ನಾಯಕರು ಕೂಡ ಪ್ರತಿಕ್ರಿಯಿಸಿಲ್ಲ, ಇದು ಕಾಂಗ್ರೆಸ್ಸಿನ ಪ್ರೇರಣೆಯಿಂದ ಹೇಳಿಕೆಯನ್ನು ಕೊಟ್ಟಿದ್ದಾರಾ ಅಂತ ಅಲ್ಪಸಂಖ್ಯಾತ ನಾಯಕರುಗಳು ಯಾರು ತುಟಿಕ್ ಪಿಟಿಕ್ ಅನ್ನುವುದಿಲ್ಲ. ಇದರಿಂದ ನಾವು ಗೊಂದಲದಲ್ಲಿ ಸಿಲುಕಿದ್ದೇವೆ. ಮಾನ್ಯ ಗೌರವಾನ್ವಿತ ಅವರಿಗೆ ಗೌರವಾನ್ವಿತ ಅಂತ ಹೇಳಬೇಕು. ಯಾಕೆಂತ ಹೇಳೋದಂದರೆ, ಇಷ್ಟು ವರ್ಷ ಮುಸ್ಲಿಂ ಅಧಿಕವಾಗಿರುವ ಪ್ರದೇಶದಲ್ಲಿ ಅತ್ಯಂತ ಬಹುಮತದ ಮತ ಪಡೆದಂಥ ಮಾನ್ಯ ಜನಾರ್ದನ ಪೂಜಾರಿಯವರು ಏಕಾಏಕಿಂತ ಹೇಳಿಕೆ ಕೊಟ್ಟಿರುವುದರಿಂದ ನಮಗೆ, ನನ್ನ ಸಮುದಾಯಕ್ಕೆ ತುಂಬ ಬೇಸರವಾಗಿದೆ. ಮಾತ್ರ ಅಲ್ಲ, ನಮ್ಮನ್ನು ಇವರು ಇಂಥ ಹತಾಶೆಯ ಹೇಳಿಕೆಯನ್ನು ಕೊಟ್ಟು ನಾವು ನಿರೀಕ್ಷಿಸದಂತಹ ವ್ಯಕ್ತಿಯಿಂದ ಅಂತ ಹೇಳಿಕೆ ಬಂದ ಕಾರಣ ನಾವು ಇದಕ್ಕೆ ಪ್ರತಿಕ್ರಿಯಿಸುವ ಅನಿವಾರ್ಯತೆ ನಮಗಿರುವುದರಿಂದ ಈ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದೇನೆ. ಅವರು ವೃತ್ತಿಯಲ್ಲಿ ವಕೀಲರಾಗಿದ್ದುಕೊಂಡು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಇರುವಾಗ ಇಂಥ ಹೇಳಿಕೆಯನ್ನು ಕೊಡುವಾಗ ಅವರು ತನ್ನ ವೃತ್ತಿಯನ್ನು ಕೂಡ ಮರೆತಿದ್ದಾರೆ. ಆದುದರಿಂದ ಅವರಲ್ಲಿ ನಾವು ಬೇಡಿಕೊಳ್ಳುವುದೇನಂತ ಹೇಳಿದರೆ, ಇಂಥ ಹೇಳಿಕೆ ಕೊಟ್ಟು ತಮ್ಮ ವೃತ್ತಿಗೆ ನೀವು ಕಳಂಕ ತಂದಿದ್ದೀರಿ, ಆದುದರಿಂದ ತಮ್ಮ ಆ ಸನದನ್ನು ವಾಪಸ್ ಕೊಟ್ಟು ಆ ವಕೀಲ ವೃತ್ತಿಗೆ ಗೌರವವನ್ನು ಸಲ್ಲಿಸಬೇಕಂತ ಈ ಮೂಲಕ ವಿನಂತಿಯನ್ನು ಕೂಡ ಮಾಡ್ತೇವೆ. ಇದಕ್ಕೆ ಕಾಂಗ್ರೆಸ್ಸಿನವರು ತಕ್ಕದಾದ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಕಾಂಗ್ರೆಸ್ಸಿನ ಪ್ರೇರಣೆಯಿಂದ ಹೇಳಿದ್ದಾರೋ ಅಲ್ಲ, ಬಹುಸಂಖ್ಯಾತ ಹಿಂದೂಗಳ ಮತಕ್ಕೋಸ್ಕರ ಇಂಥ ಹೇಳಿಕೆಯನ್ನು ನೀಡಿದ್ದಾರೋ ಅಂತ ಸ್ಪಷ್ಟೀಕರಣ ಕೊಡಬೇಕಾಗಿರೋದು ಕಾಂಗ್ರೆಸ್ನವರು. ಇಂಥ ಹಿರಿಯ ನಾಯಕರಿಂದ ಇಂಥ ಹೇಳಿಕೆ ಬರುವಾಗ ಕಿರಿಯ ನಾಯಕರನ್ನು ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯ ಹೇಗೆ ನಂಬಬೇಕು? ಆದುದರಿಂದ ಇತ್ತೀಚೆಗೆ ನಾವು ಕಂಡುಬರುವಂಥ ದೃಶ್ಯ ಯಾವುದಂತ ಹೇಳಿದರೆ, ಮಾನ್ಯ ಎಸ್.ಎಂ. ಕೃಷ್ಣರವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಎಲ್ಲ ಅವನ್ನು ಅನುಭವಿಸಿ ಕಡೆಗೆ ಹೇಳಿದ ಮಾತು, ನಾನು ಹಿಂದುತ್ವವನ್ನು ಮೆಚ್ಚಿ ಮೋದಿ ಅವರ ಪಕ್ಷಕ್ಕೆ ಬಂದಿದ್ದೇನೆ. ಅಂತಹ ನಾಯಕರು ಇನ್ನು ಎಷ್ಟು ಜನ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಅಂತ ಅಲ್ಪಸಂಖ್ಯಾತರಿಗೆ ತಿಳಿಸಬೇಕು. ಯಾಕೆಂತ ಹೇಳಿದರೆ, ಅಲ್ಪಸಂಖ್ಯಾತರಿಗೆ ಇಲ್ಲಿ ಕಾಂಗ್ರೆಸ್ ಬಿಟ್ಟರೆ ಬೇರೆ ಪಕ್ಷ ಇಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಖಂಡಿತ ಅಲ್ಲ, ಅಲ್ಪಸಂಖ್ಯಾತರಿಗೆ ಬದಲಿ ವ್ಯವಸ್ಥೆ ಇದೆ. ಅದನ್ನು ತೋರ್ಪಡಿಸೋದಕ್ಕಿಂತ ಮುಂಚೆ, ಸಾರ್ವತ್ರಿಕ ಚುನಾವಣೆ ಬರುವುದಕ್ಕೆ ಮುಂಚೆ ಇಂಥ ಹೇಳಿಕೆಗೆ ಕಾಂಗ್ರೆಸ್ನಿಂದ ತಕ್ಕದಾದ ಕ್ರಮವನ್ನು ಕೈಗೊಳ್ಳದಿದ್ದರೆ ಖಂಡಿತವಾಗಿಯೂ ಆ ಪಕ್ಷಕ್ಕೆ ಸಡ್ಡು ಹೊಡೆದು ನಿಲ್ಲುವಂಥ ಸಾಮರ್ಥ್ಯ ನನ್ನ ಸಮುದಾಯಕ್ಕಿದೆ. ಅದನ್ನು ಖಂಡಿತ ನಾವು ಮಾಡ್ತೇವೆ.